ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕಿನ ಮಾಯಸಂದ್ರ ಹೋಬಳಿ ವಡವನಘಟ್ಟ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಲ್ಲದೇವನಹಳ್ಳಿ ಗ್ರಾಮದ ರೈತ ರಾಜಶೇಖರ್ ಬಿನ್ ರಂಗಪ್ಪ ಅವರ ತೋಟದಲ್ಲಿ ಪ್ರಕೃತಿಯ ವಿಸ್ಮಯ ನಡೆದಿದೆ. ರಾಜಶೇಖರಯ್ಯ ಅವರಿಗೆ ಸೇರಿದ 80 ತೆಂಗಿನ ತೋಟದಲ್ಲಿ ಒಂದು ವಿಸ್ಮಯಕಾರಿ ತೆಂಗಿನ ಮರವಿದೆ. ಈ ತೆಂಗಿನ ಮರ ಸುಮಾರು 20 ವರ್ಷಗಳ ಪ್ರಾಯವಾಗಿದ್ದು 20 ಅಡಿ ಎತ್ತರಕ್ಕೆ ಬೆಳೆದಿದೆ. ಈ ಮರದ 18 ಅಡಿ ಎತ್ತರದಲ್ಲಿ 20 ತೆಂಗಿನ ಸಸಿಗಳು ಬೆಳೆದಿವೆ. ಕನಿಷ್ಠವೆಂದರೆ ಒಂದು ತೆಂಗಿನ ಮರ 5 ವರ್ಷಗಳವರೆಗೆ ಫಸಲಿಗೆ ಬರುತ್ತದೆ. ಆದರೆ ಈ ಮೇಲೆ ಬೆಳೆದಿರುವ 20 ತೆಂಗಿನ ಸಸಿಗಳು ಹೊಂಬಾಳೆ ಹೊಡೆದು ತೆಂಗಿನಕಾಯಿ ಬಿಟ್ಟು ಅಚ್ಚರಿ ಮೂಡಿಸಿದೆ. ಈ ಕುತೂಹಲ ಹಾಗೂ ಆಶ್ಚರ್ಯ ತೆಂಗಿನ ಮರವು 8 ವರ್ಷಗಳ ನಂತರ ಬೆಳಕಿಗೆ ಬಂದಿದೆ. ಅಂದಿನಿಂದ ಇಲ್ಲಿಯವರೆಗೂ ಆ ರೈತ ಕುಟುಂಬ ಆ ತೆಂಗಿನ ಮರಕ್ಕೆ ಪೂಜೆಯನ್ನು ಸಲ್ಲಿಸುತ್ತಿದ್ದಾರೆ. ನಾವುಗಳು ಈ ರೈತನನ್ನು ನೇರವಾಗಿ ಪ್ರಶ್ನೆ ಮಾಡಿದಾಗ ರೈತ ಮಾತನಾಡಿ, ಈ ಪ್ರಕೃತಿಯ ವಿಸ್ಮಯದಿಂದ ನಮಗೆ ಹಾಗೂ ನಮ್ಮ ಕುಟುಂಬಕ್ಕೆ ಬಹಳ ಒಳ್ಳೆಯದೇ ಆಗಿದೆ. ಹಾಗಾಗಿ ಪ್ರತಿ ವಾರವೂ ನಾವು ಆ ಮರಕ್ಕೆ ಪೂಜೆಯನ್ನು ಮಾಡಿಕೊಂಡು ಬರುತ್ತಿದ್ದೇವೆ. ಜೊತೆಗೆ ಸುತ್ತಮುತ್ತಲಿನ ಗ್ರಾಮಸ್ಥರುಗಳು ಸಹ ಬಂದು ಕಲ್ಪವೃಕ್ಷಕ್ಕೆ ಪೂಜೆಯನ್ನು ಮಾಡಿ ಒಳಿತನ್ನು ಕಂಡಿದ್ದಾರೆ ಎಂದರು. ನಮ್ಮೂರು ಮಲ್ದೇವನಹಳ್ಳಿ ನಮ್ಮ ಜಮೀನಲ್ಲಿ 80 ತೆಂಗಿ ಗಿಡ ಐತೆ. ತೆಂಗಿ ಗಿಡದಾಗೆ ಒಂದು ವಿಚಿತ್ರವಾದ ತೆಂಗಿ ಮರ ಬೆಳೆದೈತೆ. ಅದ್ರಾಗೆ ಪೂರ ತೆಂಗಿನ ಸಸಿ ಪುರಂಬಳೆ ಪೂರನೇ ಸಸಿ. ಅದ್ರಾಗೆ ನಾವು ವಾರ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮ್ಗೆ ಅದರಿಂದ ಏನು ಪ್ರಾಬ್ಲಮ್ ಇಲ್ಲ, ಒಳ್ಳೇದಾಗುತ್ತೆ. ತೆಂಗಿನ ಗಿಡದ ವಿಶೇಷ ಏನು? ನಾವು ಈಗ 10 ವರ್ಷದಿಂದ ಈ ವಿಶೇಷವಾಗಿ ಇದೆ ಸಸಿ ಇತ್ತಲ್ಲ ಪೂಜೆ ಮಾಡ್ತಾ ಇದ್ದೀವಿ. ಈಗ ಅದೇ ಈಗ ತೆಂಗಿನ ಗಿಡಕ್ಕೆ ಪೂಜೆ ಮಾಡ್ತಾ ಇದ್ದೀರಾ, ಯಾತಕ್ಕಾಗಿ ಮಾಡ್ತಾ ಇದ್ದೀರಾ? ನಮ್ಗೆ ಒಳ್ಳೇದಾಯ್ತು, ಅದರಿಂದ ಮಾಡ್ತಾ ಇದ್ದೀವಿ. ಈಗ ಎಲ್ಲೋ ಒಂದ್ ಕಡೆ ಊರಿನ ಜನಗಳು ಎಲ್ಲರೂ ಕೂಡ ಮಾತಾಡ್ತಾರೆ, ಅವ್ರ ತೆಂಗಿನ ಗಿಡದಲ್ಲಿ ಸುಮಾರು ಒಂದು 10-20 ಬೇರೆ ಅಡಿಷನಲ್ ಆಗಿ ತೆಂಗಿನ ಗಿಡ ಬೆಳೆದಿದ್ದಾವೆ. ಅವ್ರಿಗೆ ಅವಾಗ್ಲಿಂದ ನಿಮ್ಗೆ ಆ ತರದ್ದೇ ಒಳ್ಳೇದಾಗಿದೆಯಾ? ನಮ್ಗೆ ಆ ತರ ಬಂದೈತಿ, ಒಳ್ಳೇದಾಗೈತಿ. ಎಷ್ಟು ತೆಂಗಿನ ಗಿಡ ಬೆಳೆದಿದ್ದಾವೆ ಸರ್? ಇದ್ರೊಳಗೆ ಒಂದು 20 ಗಿಡ ಇತ್ತು. ಅದ್ರಾಗೆ ಇದೆಲ್ಲ ಕಾಯಿ ಚಕ್ಕೆ ಇತ್ತಲ್ಲ, ಅದೆಲ್ಲ ಕ್ಲೀನ್ ಮಾಡ್ಬೇಕು, ಸಣ್ಣದೆಲ್ಲ ಕಟ್ ಮಾಡಿದ್ವಿ. ಒಂದು ಪ್ರತಿ ವಾರ ನೀವು ಪೂಜೆ ಮಾಡ್ಕೊಂಡು ಪೂಜೆ ಜನಗಳು ಬರ್ತಾ ಇದಾರೆ, ಹೋಗ್ತಾ ಇದಾರೆ, ಪೂಜೆ ಮಾಡ್ಕೊಂಡು ಬರ್ತಾರೆ, ಹೋಗ್ತಾರೆ. ನಿಮ್ಮ ಹೆಸರು? ಇನ್ನು ಇದೇ ಸ್ಥಳಕ್ಕೆ ಭೇಟಿ ನೀಡಿದ್ದ ತುರುವೇಕೆರೆ ತಾಲೂಕು ತೆಂಗು ಮತ್ತು ಅಡಿಕೆ ಬೆಳೆಗಾರರ ಸಂಘದ ಅಧ್ಯಕ್ಷ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಎಂಆರ್ ಜಯರಾಮ್ ಕೂಡ ಪೂಜೆ ಸಲ್ಲಿಸುತ್ತಿದ್ದಾರೆ. ಅವರು ಕೂಡ ಮಾತನಾಡಿ, ಇದು ಪ್ರಕೃತಿಯ ವಿಸ್ಮಯ. ನಾನು ಈ ಸ್ಥಳಕ್ಕೆ 2ನೇ ಬಾರಿ ಬರುತ್ತಿದ್ದು ಈ ಪ್ರಕೃತಿಯ ವಿಸ್ಮಯವನ್ನು ನೋಡಿ, ಜೊತೆಗೆ ತೋಟದ ಮಾಲೀಕನಿಗೆ ಒಳಿತು ಆಗಿದೆ ಎಂಬುದನ್ನು ತಿಳಿದು ಅಕ್ಕಪಕ್ಕದ ಗ್ರಾಮಸ್ಥರುಗಳು ಈ ತೋಟದ ಕಡೆಗೆ ಧಾವಿಸುತ್ತಿದ್ದಾರೆ ಎಂದರು. ಅಡಿಕೆ ಬೆಳೆಗಾರರ ಸಂಘದ ಅಧ್ಯಕ್ಷರು. ನಮಗೆ ಈ ಸಂಘದ ಮಾಹಿತಿ ಬಂತು. ಇಲ್ಲಿ ಈ ಒಂದು ತೆಂಗಿನ ಮರದಲ್ಲಿ ಸುಮಾರು 25ರಿಂದ 30 ತೆಂಗಿನ ಸಸಿ ಬೆಳೆದಿದ್ದೇವೆ ಕುರಂಬಳ್ಳಿಯಲ್ಲಿ ಅಂತ. ನಾವು ಬಂದು ನೋಡೋಣ ಅಂತೇಳಿ ಬಂದು, ಇದೊಂಥರ ಪ್ರಕೃತಿಯ ವಿಸ್ಮಯ ಅಂತ ಅನ್ನಿಸ್ತು. ಅವತ್ತು ನಾನು ನೋಡ್ಕೊಂಡು ಹೋದವನು ಹಾಗೆ ಇದ್ದೆ. ಈಗ ತಿರ್ಗಿ ಇನ್ನೊಂದು ಸಾರಿ ನನಗೆ ಯಾಕೋ ಭಕ್ತಿಯಿಂದ ನೋಡಬೇಕು ಅಂತ ಅನ್ನಿಸ್ತು. ಇವಾಗ ನಾನು ಅದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀನಿ. ಇಲ್ಲಿ ನೋಡಿದ್ರೆ ಹಳ್ಳಿಯಿಂದ ಪಕ್ಕದ ಹಳ್ಳಿಯವರೆಲ್ಲ ಬಂದು ಪೂಜೆ ಮಾಡೋದು, ನಮಸ್ಕಾರ ಮಾಡೋದು, ಇದೆಲ್ಲ ನಡ್ಕೊಳ್ಳೋದು ನಾನು ನೋಡಿದಾಗ ಏನೋ ವಿಶೇಷತೆ ಇದೆ ಈ ಮರದಲ್ಲಿ ಮತ್ತು ಈ ಜಾಗದಲ್ಲಿ ಅಂತ ಅನ್ನಿಸ್ತಾ ಇದೆ. ನಿಜಕ್ಕೂ ಕೂಡ ಇದು ಒಂದು ವಿಸ್ಮಯ ಅಂತ ನಾನು ಅದು ಬಯಸ್ತೇನೆ. ಇದೇ ಸಂದರ್ಭದಲ್ಲಿ ಪೂಜೆಗಾಗಿ ಬಂದಿದ್ದ ಭಕ್ತನವರು ಮಾತನಾಡಿ, ಈ ಪ್ರಕೃತಿಯ ವಿಸ್ಮಯದಿಂದ ಒಳ್ಳೆಯ ಅಭೂತಪೂರ್ವ ಯಶಸ್ಸನ್ನು ಕಂಡಿದ್ದೇನೆ. ಹಾಗಾಗಿ ಪ್ರತಿ ವಾರವೂ ಈ ಸ್ಥಳಕ್ಕೆ ಬಂದು ವೃಕ್ಷ ಪೂಜೆಯನ್ನು ಮಾಡುತ್ತಿದ್ದೇನೆ. ಯಾವುದೇ ಕೆಲಸವಿದ್ದರೂ ಮೊದಲಿಗೆ ಇಲ್ಲಿಗೆ ಬಂದು ಪೂಜೆ ಸಲ್ಲಿಸಿ ನಂತರ ಮುಂದಿನ ಕೆಲಸಕ್ಕೆ ತೆರಳುತ್ತೇನೆ ಎಂದು ತಿಳಿಸಿದರು. ವರದಿ ಸುರೇಶ್ ಬಾಬು. ಪ್ರಥಮವಾಗಿ ಈ ಕಲ್ಪವೃಕ್ಷಕ್ಕೆ ನಮಸ್ಕರಿಸುತ್ತಾ, ಸರ್ ನಮ್ದು ಇದೇ ಪಕ್ಕದ ಗ್ರಾಮ ದೊಡ್ಡಮಾರ್ಗನಹಳ್ಳಿ. ಇಲ್ಲೇ ನಾವು ಪ್ರತಿದಿನ ಬೆಳಗ್ಗೆ ಸಂಜೆ 2 ಹೊತ್ತು ಸಹ ಇಲ್ಲೇ ತೋಟದ ಹತ್ರಕ್ಕೆ ಓಡಾಡ್ತಾ ಇರ್ತೀವಿ. ಈ ಒಂದು ವೃಕ್ಷದಿಂದ ನಮಗೆ ಒಂದು ಅಭೂತಪೂರ್ವವಾದಂತಹ ಒಳ್ಳೆಯ ಯಶಸ್ಸು ಕಂಡು ಬಂದಿದೆ. ನಾವು ಸುಮಾರು ಕಡೆ ಯಾವುದೋ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಎಲ್ಲೋದ್ರೂ ಸಹ ಅದಕ್ಕೆ ಪರಿಹಾರ ದೊರಕಿರಲಿಲ್ಲ. ಈ ಒಂದು ವೃಕ್ಷ ಪುನಸ್ಕಾರವನ್ನು ನಡೆಸ್ತಾ ಇದ್ದಾರೆ. ಇಲ್ಲಿ ಬಂದ ನಂತರ ನಮಗೆ ಸಹ ಈ ಒಂದು ದೃಶ್ಯದಿಂದ ಒಳ್ಳೆಯ ಒಂದು ಅವಕಾಶ ಸಿಕ್ಕಿದೆ, ಒಳ್ಳೆಯದಾಗಿದೆ ಇದರಿಂದ ಅಂತ ಹೇಳಕ್ಕೆ ಬಯಸ್ತೀನಿ. ಸೊ ಇದರಲ್ಲಿ ಒಂದು ಪ್ರತಿಯೊಂದು ಕುರಮಳೆನಲ್ಲೂ ಸಹ ಒಂದೊಂದು ಒಂಬಾಳೆನಲ್ಲೂ ಸಹ ಒಂದೊಂದು ಸಸಿಗಳು ಕಂಡು ಬಂದಿದೆ. ಒಂದು ವಿಶೇಷವಾದಂತಹ ವಿಭಿನ್ನವಾದ ದೃಶ್ಯನೂ ಸಹ ಇದಾಗಿದೆ. ಇದರಿಂದ ಸುಮಾರು ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಅಕ್ಕಪಕ್ಕದ ಗ್ರಾಮದವರೆಲ್ಲ ಬಂದು ಹೋಗೋದು ಸಹ ಪೂಜೆ ಪುನಸ್ಕಾರವನ್ನು ನಡೆಸ್ತಾ ಇದ್ದಾರೆ ಸರ್. ಇದಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಸಹ ಇದು ನಡೀತಾ ಇದೆ. ಇನ್ನು ಮುಂದಕ್ಕೂ ಸಹ ಇದೇ ರೀತಿ ನಡೆಯುತ್ತೆ. ಮೊಮ್ಮಗಳು ಮಾತಾಡ್ಕೊಂಡು ಏನು ಪ್ರಚಾರ ಮಾಡ್ಬಿಡ ಅಂತವ ಬೆಂಗಳೂರಿಗೆ ಕರ್ಕೊಂಡ್ರು. ಏನ್ ಮಾಡಿರೋ ಕಾಲಿಗೆ ಏನೋ ಬಿಟ್ಬಿಟ್ಟಿದ್ರಂತೆ. ದೇವ್ರು ಹೊಲ್ದ್ರೆ
ಇದಕ್ಕಿಂತ ದೊಡ್ಡದಕ್ಕಿಂತ ಮುಂಚೆ ಇತ್ತೀಚೆ ಹೋಗಿದ್ದು. ನಾವೇನು ಮಾಡ್ತಿರ್ಲಿಲ್ಲ. ಈಗ ಯಾರೋ ಈ ಮರ ನೋಡ್ಕೊಂಡು ಹೋಗೋದು ಮರ ಯಾವನಾರ ಒಬ್ಬನ ಕರ್ಕೊಂಡು ಇವ್ರ ಮರಗಳು ಇರೋದು ಮೂರು ಒಂದ್ರ ಕುಂಚಾಕ ಒಂದು ಮಾಡೋ ಮರದು ಪರವಾಗಿಲ್ಲ ಕುಯ್ದಾಕಿ ಯಾವತ್ತು ನೋಡಿರು ಒಳ್ಳೆ ಅದ್ರೊಳಗೆ ಕಾಯಿ ಕೇಳೋದು ಅವತ್ತು ಕುಯ್ದಾಕಿ ಅವು ಪಾವು ಸೇರ್ಕೊಂಡ್ಬಿಟ್ರೆ ಹೆಂಗಪ್ಪ ಅಂತ ಅವು ಮೂರಿದ್ದು ಕಾಯಿ ಬಿದ್ದವ ಆ ಕಡೆ ಇರೋ ಮೂರಿದವು. ಇದು ಹೆಂಗೆ ಅಂತಂದ್ರೆ ಬಾಬು ಆ ಕಡೆ ಹಿಡ್ಕೋಗ ಮುಂಜು ಆ ಕಡೆ ಚೆನ್ನಾಗಿ ಬಂದಿರೋದು ಇಲ್ಲಿ ಇದು ಕಾಣುತ್ತೆ. ಅವಾಗ ನೋಡಕ್ ಶುರು ಮಾಡ್ತಾರೆ. ಈ ನ್ಯೂಸ್ ಎಲ್ಲ ಯಾವಾಗ ಅಂದರೆ ಬೆಳಗ್ಗೆ ಟೈಮ್ ಪಂಡಿತರು ಬರ್ತಾರಲ್ಲ ಶಾಸ್ತ್ರ ಹೇಳೋರು, ಅವಾಗ ಒಂದ್ಸರಿ ಸಾಯಂಕಾಲ ಹೆಂಗಸುಗಳೆಲ್ಲ ಕಾಫಿ ಕುಡಿಯೋಕೆ ಕೂತ್ಕೊಂತಾರೆ ಟಿ ವಿ ಮುಂದೆ. ಬರೋರು ಹೋದ್ರೆ ಒಂದು ಎರಡೆರಡು ಡೆವಲಪ್ ಆಗೋಂಥವು ನಿಂಬೆಹಣ್ಣುಗಳು ತರ್ಸ್ಕೊಂಡು ಯಾರೋ ಬರೋಗಿರೋದಿದ್ರೆ ಒಂದು 4 ಪೂಜೆ ಮಾಡ್ಕೊಂಡಿದ್ದೀವಣ್ಣ. ಇಲ್ಲಿ ಕಲ್ತಿರೋದಂತೆ MLA ಅವ್ರನ್ನ ಚಾಲೆಂಜ್ ಮಾಡಂಗಿರಲ್ಲ.